ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾನು ಕಳೆದ 4-5 ದಿವಸಗಳಿಂದ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ಈ ಜಿಲ್ಲೆಯಲ್ಲಿ ನಡೆದಂತಹ ಅಹಿತಕರ ಘಟನೆಗಳ ಬಗ್ಗೆ ಇವತ್ತು ತಮಗೆಲ್ಲ ತಿಳಿದಿದೆ. ಮೊನ್ನೆ ಕಾಂಗ್ರೆಸ್ ಪಕ್ಷ AICC ಜನರಲ್ ಸೆಕ್ರೆಟರಿ ಹಾಗೆ CWC ಮೆಂಬರ್ ಕೂಡ ರಾಜ್ಯಸಭಾ ಸದಸ್ಯರಾಗಿರುವಂಥ ನಾಸಿರ್ ಹುಸೇನ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಇಲ್ಲಿಗೆ ಕಳುಹಿಸಿತ್ತು. ಅದರ ನಂತರ ಇವತ್ತು ನಿನ್ನೆ 2 ದಿವಸದ ಮೊದಲು BJPಯ ಒಂದು ತಂಡವು ಕೂಡ ಇಲ್ಲಿಗೆ ಬಂದಿತ್ತು. ನಾವು ಪ್ರಪ್ರಥಮವಾಗಿ 2 ತಂಡಗಳ ಉದ್ದೇಶ ಏನು ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೇವಲ ಒಂದು ರಾಜಕೀಯ ಪಕ್ಷ ಮಾತ್ರ ಅಲ್ಲ, ಸಾಮಾಜಿಕ ಬದ್ಧತೆಯನ್ನು ಹೊಂದಿರುವಂತಹ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ತಮ್ಮ ತಂಡವನ್ನು ಇಲ್ಲಿಗೆ ಕಳಿಸಿಕೊಟ್ಟಾಗ ಅದರ ಸ್ಪಷ್ಟ ಉದ್ದೇಶ ಏನಾಗಿತ್ತು, ಯಾವ ಕಾರಣಕ್ಕಾಗಿ ಇಲ್ಲಿ ಅಶಾಂತಿ ಉಂಟಾಗ್ತಾ ಇದೆ, ಈ ಒಂದು ಪ್ರದೇಶದ ಬೆಳವಣಿಗೆಗೆ ಬಹಳಷ್ಟು ಪೆಟ್ಟು ಬೀಳ್ತಾ ಇದೆ, ಇದನ್ನು ಯಾವ ರೀತಿಯಲ್ಲಿ ಸರಿ ಮಾಡಬಹುದು ಅನ್ನೋದರ ಬಗ್ಗೆ ಪ್ರಮುಖರನ್ನು ಅವರನ್ನು ಮಾತನಾಡಿಸಿ ಅವರ ಅಭಿಪ್ರಾಯಗಳನ್ನು ಮತ್ತೆ ಸಹಜ ಸ್ಥಿತಿಗೆ ತರುವಲ್ಲಿ ನಾವು ಏನು ಮಾಡಿದರೆ ಆಗ್ಬೋದು ಎನ್ನುವುದನ್ನು ಅಧ್ಯಯನ ಮಾಡಲಿಕ್ಕೋಸ್ಕರ ಒಂದು ತಂಡವನ್ನು ಕಳಿಸಿಕೊಟ್ಟಿರುವಂಥದ್ದು. ಬಹುಶಃ ಆ ತಂಡ ಇವತ್ತು ಮೊನ್ನೆ ಬಂದಿದ್ದಾರೆ, ಇನ್ನೂ ಕೂಡ 1-2 ಭೇಟಿ ನೀಡಲಿಕ್ಕಿದ್ದಾರೆ. ಮೊನ್ನೆ ಬಂದ ದಿವಸ ಬಹುಶಃ ನಾನು ಕೂಡ ಅವರೊಟ್ಟಿಗೆ ಇದ್ದೆ. ಅಧಿಕಾರಿಗಳನ್ನು ಭೇಟಿ ಮಾಡಿದ್ರು, ಬೇರೆ ಬೇರೆ ಧಾರ್ಮಿಕ ಮುಖಂಡರುಗಳನ್ನು ಭೇಟಿ ಮಾಡಿದ್ರು, ಸಾಮಾಜಿಕ ಕಾರ್ಯಕರ್ತರನ್ನು ಭೇಟಿ ಮಾಡಿದ್ರು, ಕೆಲವು ಸಂಘ ಸಂಸ್ಥೆಗಳನ್ನು ಭೇಟಿಯಾಗಿ ಈ ಜಿಲ್ಲೆಯಲ್ಲಿ ಅಶಾಂತಿ ಉಂಟಾಗ್ತಿರೋದಕ್ಕೆ ಏನು ಕಾರಣಗಳನ್ನು, ಇದನ್ನು ಯಾವ ರೀತಿ ನಾವೆಲ್ಲರೂ ಸೇರಿ ಸರಿ ಮಾಡಬೇಕು ಎನ್ನುವುದು ಅವರ ಒಂದು ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಆ ಕಾರ್ಮಿಕ ವರ್ಗದ ನಾಯಕರನ್ನು ಕೂಡ ಕರೆಸಿ ಅವರ ಹತ್ರ ಕೂಡ ಮಾತನಾಡಿ ಅಭಿಪ್ರಾಯಗಳನ್ನೆಲ್ಲ ತೆಗೆದುಕೊಂಡಿದ್ದಾರೆ. ಅದಲ್ಲದೆ ಈ ಜಿಲ್ಲೆಗೆ ಹೊಸದಾಗಿ ಪೊಲೀಸ್ ಕಮಿಷನರ್ ಆಗಿ ಆಗಮಿಸಿರುವಂತಹ ಸುಧೀರ್ ರೆಡ್ಡಿ ಅವರು ಹಾಗೆ ನಮ್ಮ SP ಅವರನ್ನು, ಜಿಲ್ಲಾಧಿಕಾರಿಗಳನ್ನು ಎಲ್ಲರನ್ನು ಕೂಡ ಭೇಟಿಯಾಗಿ ಅವರಿಗೆ ಆಡಳಿತದ ವಿಚಾರದಲ್ಲಿ ಪೂರ್ಣವಾದ ಸ್ವಾತಂತ್ರ್ಯ, ಇಲ್ಲಿ ಶಾಂತಿ ನೆಲೆಸುವ ಹಾಗೆ ಆಗಬೇಕು, ಯಾವುದೇ ಒಬ್ಬ ಒಂದು ವ್ಯಕ್ತಿಗೆ ಈ ಜನಸಾಮಾನ್ಯರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಯಾವುದೇ ಮುಲಾಜಿಲ್ಲದೆ ಕ್ರಮಗಳನ್ನು ತೆಗೆದುಕೊಳ್ಬೇಕೆನ್ನುವಂತಹ ಸ್ಪಷ್ಟ ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಆದರೆ ನಂತರ ಬಂದಂತಹ ಬಿಜೆಪಿಯ ತಂಡದವರು ಇಲ್ಲಿ ಮಾಡಿದ್ದೇನು ಅಂತ ಕೇಳಿದರೆ, ನೀವು ನೋಡಿದ್ದೀರಿ, ಈ ಪೊಲೀಸರ ಒಂದು ಆತ್ಮಸ್ಥೈರ್ಯವನ್ನೇ ಕೆಡಿಸುವಂಥ ಕೆಲಸ, ಯಾವುದೇ ಕ್ರಮ ತೆಗೆದುಕೊಂಡ್ರೂ ಇದರಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವಂಥದ್ದು, ನಮ್ಮ ಸಂಘಟನೆಯ ವ್ಯಕ್ತಿಗಳನ್ನು ಮುಟ್ಟಿದರೆ ಮುಂದೆ ಏನಾಗುತ್ತೋ ನೋಡ್ಕೊಳ್ಳಿ ಅನ್ನುವಂಥ ಒಂದು ಬೆದರಿಕೆಯ ಮಾತುಗಳನ್ನು ಆಡುವಂಥದ್ದು. ಇದು ಏನನ್ನು ಸೂಚಿಸುತ್ತೆ ಅನ್ನುವಂಥದ್ದು, ಇದು ಈ 2 ಪಕ್ಷಗಳಿಗಿರುವಂಥ ವ್ಯತ್ಯಾಸ. ಇದನ್ನು ತಾವೆಲ್ಲರೂ ಗಮನಿಸಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಕಾಂಗ್ರೆಸ್ ಪಕ್ಷ ಈ ಹಿಂದಿನಿಂದಲೂ ಅಭಿವೃದ್ಧಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಕೊಡ್ತಿರುವಂಥದ್ದು. ನೀವು ನೋಡಿರ್ಬೋದು, ನಿನ್ನೆ ದಿವಸ ಕೂಡ ನಮ್ಮ ಉಸ್ತುವಾರಿ ಸಚಿವರು ಟೂರಿಸಂ ಇಲಾಖೆಯ ಅಧಿಕಾರಿಗಳನ್ನು ಕರೆದುಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಗೆ, ಟೂರಿಸಂ ಡೆವಲಪ್ಮೆಂಟ್ ಬಗ್ಗೆ ಅವರ ಹತ್ರ ಮಾತನಾಡಿ ಈ ಕೂಡಲೇ ಬೇಕಾದಂಥ ಕ್ರಮಗಳನ್ನು ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕಾದ್ರ ಬಗ್ಗೆ ಒಂದು ರಿಪೋರ್ಟನ್ನು ಅವರಲ್ಲಿ ಕೇಳಿರುವಂಥದ್ದು. ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಇಲ್ಲಿ ಅಭಿವೃದ್ಧಿಗೆ ಯಾವಾಗಲೂ ಮುಂಚೂಣಿಯಲ್ಲಿ ಇರುತ್ತೆ, ಇದರ ಬಗ್ಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಇವತ್ತು ಇಲ್ಲಿ ಈ ಜಿಲ್ಲೆಗಳಲ್ಲಿ, ಕರಾವಳಿ ಜಿಲ್ಲೆಗಳಲ್ಲಿ ಕೋಮು ಸಂಘರ್ಷಗಳು, ಟಾರ್ಗೆಟೆಡ್ ಮರ್ಡರ್ ಇದೆಲ್ಲ ಆಗ್ತಾ ಇರುವಾಗ ಇದಕ್ಕೆ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಬೇಕನ್ನುವಂಥದ್ದು ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ರು. ಈಗ ಅದಕ್ಕೆ ಚಾಲನೆ ಸಿಕ್ಕಿದೆ. ನಾಳೆ ದಿವಸ ಬಹುಶಃ 13ನೇ ತಾರೀಕಿಗೆ ನಮ್ಮ ಈಗ ಉಸ್ತುವಾರಿ ಸಚಿವರು ಕೂಡ ಬರ್ತಾರೆ. ಈ ಟಾಸ್ಕ್ ಫೋರ್ಸ್ನ ಈಗ ಅಫಿಷಿಯಲ್ ಆಗಿ ರಚನೆಯಾಗಿದೆ. 3 ತುಕಡಿಗಳು ಇದರಲ್ಲಿರುತ್ತೆ, 3 ಕಂಪನಿಗಳು ಇರುತ್ತೆ. ಇದು ಹೆಡ್ ಕ್ವಾರ್ಟರ್ಸ್ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲೇ ಇರುತ್ತೆ. ಇದು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಂತಹ ನಿರ್ಧಾರಗಳು. ಆದರೆ ಇದು ಎಲ್ಲ ಸರಿಯಾಗಬೇಕಂದ್ರೆ ಇದಕ್ಕೆ ಸೂಕ್ತ ಸಹಕಾರಗಳನ್ನು ಕೂಡ, ಅಭಿವೃದ್ಧಿಯ ಬಗ್ಗೆ ತಮಗೆ ಏನಾದರೂ ಚಿಂತೆ ಇದ್ರೆ
ನೀವು ವಿರೋಧ ಪಕ್ಷದವರು ಕೂಡ ಮಾಡಬೇಕಾಗಿರೋದು ನಿಮ್ಮ ಧರ್ಮ ಅಲ್ವಾ ಅಂತ ನಾನು ನಿಮ್ಮನ್ನು ಕೇಳಲಿಕ್ಕೆ ಇಚ್ಛಿಸ್ತೇನೆ. ಅದರೊಟ್ಟಿಗೆ ಇನ್ನೊಂದು ಮಾತೇನು ಅಂತ ಕೇಳಿದ್ರೆ, ಬಹುಶಃ ತಮಗೆಲ್ರಿಗೂ ಗೊತ್ತಿದೆ, ಇಲ್ಲಿ ಅಶಾಂತಿಗೆ ಕಾರಣ ಯಾರೇ ಒಬ್ರು ಜನಸಾಮಾನ್ಯರಲ್ಲ, ಒಂದು ಪಕ್ಷಕ್ಕೆ ಸೀಮಿತವಾಗಿ ಒಂದು ಪಕ್ಷದಲ್ಲಿ ಗುರುತಿಸಿಕೊಳ್ಳುವಂತಹ ನಾಯಕರೆನಿಸಿಕೊಂಡವರ ಪ್ರಚೋದನಾತ್ಮಕ ಮಾತುಗಳು. ಅದು ಯಾವ ಪಕ್ಷದಲ್ಲಿ ಅವರು ಇರ್ಬೋದು, ಆದ್ರೆ ಅವರು ಈ ಸಮಾಜ ಘಾತುಕರು ಅನ್ನುವಂಥದ್ದು, ಅವರನ್ನು ನಾವು ಧರ್ಮದ ಇದರಲ್ಲಿ ಆಧಾರದಲ್ಲಿ ನೋಡುವುದಿಲ್ಲ. ಬಹುಶಃ ಇವತ್ತು ಏನಾದ್ರೂ ಈ ಬಿಜೆಪಿ ನಾಯಕರಿಗೆ ಅವರಿಗೆ ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಅನ್ನೋದು ಇದ್ದಿದ್ರೆ ಅವರು ಬಹುಶಃ ಅವರ ನಾಯಕರುಗಳನ್ನು ಕರೆಸಿಕೊಂಡು, ನೋಡಿ ನೀವು ಸ್ವಲ್ಪ ಪ್ರಚೋದನೆ ಕೊಟ್ಟು ಮಾತಾಡೋದನ್ನು ಬಿಟ್ಟು ಎಲ್ಲರೂ ಒಟ್ಟಿಗೆ ಶಾಂತಿ ನೆಲೆಸುವಂತೆ ಒಳ್ಳೆಯ ರೀತಿಯಿಂದ ಸಮಾಜಕ್ಕೆ ಪಾಸಿಟಿವ್ ಮೆಸೇಜ್ ಅನ್ನು ಕೊಡ್ತಾ ಇರಿ ಅನ್ನುವಂಥ ಮಾತನ್ನು ಅವರಿಗೆ ಹೇಳಬೇಕಿತ್ತು. ಆ ನಿಯೋಗ ಇಲ್ಲಿ ಬಂದು ಮತ್ತೆ ಜನರನ್ನು ಬೇರೆ ರೀತಿಯಿಂದ ಪ್ರಚೋದನೆ ಮಾಡುವಂತ ಕೆಲಸ ಮಾಡೋದಲ್ಲ, ಇದನ್ನು ಅವರು ಮಾಡಬೇಕಿತ್ತು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದರ ಒಟ್ಟಿಗೆ ಇನ್ನೊಂದು ವಿಚಾರ, ಬಹುಶಃ ಖಂಡಿತವಾಗ್ಲೂ ನಾನು ಟೀಕೆಗೋಸ್ಕರ ಈ ಮಾತನ್ನು ಹೇಳ್ತಿಲ್ಲ, ಟೀಕೆ ಅಲ್ಲ, ಇದು ಜಸ್ಟ್ ಫಾಲೋ. ನಾನು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ನನಗೂ ಕೂಡ ಸುಮಾರು 6,14,923 ಮತಗಳನ್ನು ನನಗೂ ಕೂಡ ಹಾಕಿದ್ದಾರೆ, ಜನಗಳು ನನಗೆ ಮತ ಕೊಟ್ಟಿದ್ದಾರೆ. ಅಂದಹಾಗೆ ನನ್ನಲ್ಲಿಯೂ ಕೂಡ ಆ ಜನಗಳ ಹಿತದೃಷ್ಟಿಗಳನ್ನು ಕಾಯ್ದುಕೊಳ್ಳುವಂತ ಒಂದು ಜವಾಬ್ದಾರಿ ನನ್ನಲ್ಲಿಯೂ ಕೂಡ ಇದೆ. ಇಂತಹ ಸಮಯದಲ್ಲಿ ಈಗ ನಮ್ಮ ಸನ್ಮಿತ್ರರು ಹೌದು, ಸಂಸದರು ಕೂಡ ಹೌದು, ಬ್ರಜೇಶ್ ಚೌಟರ್ ಅವರು 1 ವರ್ಷಗಳನ್ನು ಪೂರೈಸಿದ್ದಾರೆ. ಅವರ ಸಾಧನೆ ನಾನು ಅವರನ್ನು ಈಗ ಎಲ್ಲ ಒಂದೇ ವರ್ಷದಲ್ಲಿ ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಾನು ಇಲ್ಲ, ಅವ್ರು ಮಾಡಲೇಬೇಕಿತ್ತು ಈಗ ಅಂತ ಹೇಳೋದಿಲ್ಲ, ಆದರೆ ಫಾಲೋ ಅಪ್ ಅಂತ ಅವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇವತ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ ಪ್ರಪ್ರಥಮವಾಗಿ ನಮ್ಮ JBF ಕಂಪನಿ, JBF ಏನಾಯ್ತು ಅಂತ ಹೇಳಿದ್ರೆ ಅದು ಇಲ್ಲಿಂದ ಮುಚ್ಚುವಂತಹ ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ಅದನ್ನು ಗೇಲ್ನವರು ಟೇಕ್ ಓವರ್ ಮಾಡಿದ್ರು. ಈ JBFನವರು ಈ ಒಂದು ಕಂಪನಿ ಇಲ್ಲಿ ಆರಂಭ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಲ್ಯಾಂಡ್ ಎಕ್ವೈರ್ ಆಗುತ್ತೆ. ಆ ಎಕ್ವೈರ್ ಆಗುವಾಗ ಅದರ ಅಗ್ರಿಮೆಂಟ್ ಅಲ್ಲಿ ಏನಿರುತ್ತೆ ಅಂತ ಕೇಳಿದ್ರೆ ಅವರಿಗೆ ಕಂಪನ್ಸೇಷನ್ ಒಟ್ಟಿಗೆ 1 ಎಕರೆ ಜಾಗ ಹೋದವರಿಗೆ ಅವರ ಕುಟುಂಬಕ್ಕೆ ಒಂದು ಉದ್ಯೋಗವನ್ನು ಪರ್ಮನೆಂಟ್ ಆಗಿ ಕೊಡಬೇಕನ್ನುವಂಥದ್ದು, ಇಂಥ ಒಂದು ಅಗ್ರಿಮೆಂಟ್ ಇತ್ತು. ಆದರೆ ಆ ಕಂಪನಿ ಮುಚ್ಚಿ ಹೋಗುತ್ತೆ. ಆ ಸಮಯದಲ್ಲಿ ಅದನ್ನು ಗೇಲ್ನವರು ಟೇಕ್ ಓವರ್ ಮಾಡ್ತಾರೆ. ಗೇಲ್ನವರು ಟೇಕ್ ಓವರ್ ಮಾಡಿದಾಗ ಅವರಲ್ಲಿ ಈ ಪ್ರಸ್ತಾವನೆಗಳು ಬಂದಾಗ ಇವರಿಗೆ ಉದ್ಯೋಗ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ನಮ್ಮ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿ ಅವರು, ನಮ್ಮ ಪಕ್ಷದ ನಾಯಕರು, ವಿಶೇಷವಾಗಿ ನಮ್ಮ ಕಾರ್ಮಿಕ ಮುಖಂಡರು, ನಮ್ಮ ಲಾರೆನ್ಸ್ನವರ, ಇವರೆಲ್ಲ ಒಂದು ಇದರಲ್ಲಿ ಸಂತೋಷ್ ಲಾಡ್ ಅವರ ಇದರಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ ನಲ್ಲಿ ಅವರಿಗೆ ಸ್ಪಷ್ಟವಾಗಿ ಹಿಂದೆ ನಡೆದಂತ ಅಗ್ರಿಮೆಂಟ್ ಇದು ಇವರಿಗೆ ಕೂಡ ಬೈಂಡಿಂಗ್ ಅನ್ನೋದನ್ನು ಸ್ಪಷ್ಟವಾಗಿ ಅವರಿಗೆ ತಿಳಿಸಿದಾಗ ಅವರು ಮತ್ತೆ ನಾನು ನೋಡಿ ಸೂಕ್ತವಾದಂತ ಒಂದು ಕೆಲಸಗಳನ್ನು ಮಾಡ್ತೇವೆ ಅನ್ನುವಂತ ಒಂದು ಆಶ್ವಾಸನೆ ಗೇಲ್ ಕಂಪನಿಯವರಿಂದ ಸಿಕ್ತು. ಅದನ್ನು ಆ ಹೊತ್ತಿಗೆ ಇಲ್ಲಿ ಸಂಸದರಾಗಿ ಆರಿಸಿ ಬಂದಂತ ಬ್ರಜೇಶ್ ಚೌಟನ್ ಅವರು ಕೂಡ ಕೇಂದ್ರ ಪೆಟ್ರೋಲಿಯಂ ಸಚಿವರನ್ನು ಭೇಟಿಯಾಗಿ ಅವರಲ್ಲಿ ಇದರ ಬಗ್ಗೆ ಹೇಳ್ತಾರೆ. ಆವಾಗ ಅಲ್ಲಿ ಅವರು ಒಂದು ನೋಟ್ ಹಾಕಿ ಕಳಿಸ್ತಾರೆ, ಇವರನ್ನು ಟೆಂಪರರಿ ಬೇಸಿಸ್ ಮೇಲೆ ಅಲ್ಲಿ ಕೆಲಸಕ್ಕೆ ತೆಗೆದುಕೊಳ್ತಾರೆ ವಾಪಸ್. ಟೆಂಪರರಿ ಬೇಸಿಸ್ ನಲ್ಲಿ ಅವರಿಗೆ ನಿಜವಾಗಿ ಆ ಅಗ್ರಿಮೆಂಟ್ ಪ್ರಕಾರ ಪರ್ಮನೆಂಟ್ ಆಗಿ ಕೆಲಸ ಕೊಡಬೇಕಿತ್ತು. ಈಗಲೂ ಕೂಡ ಅವರು ಇರೋದು ಟೆಂಪರರಿ ಬೇಸಿಸ್ ನಲ್ಲಿ. ಒಂದು. ಎರಡನೇದಾಗಿ ನಮ್ಮ ಪರಿಸರದ ಆಸುಪಾಸಿನ ಲೋಕಲ್ ಸುಮಾರು 100ರಿಂದ 150 ಅಭ್ಯರ್ಥಿಗಳು ಅವರ ಮೆರಿಟ್ ನ ಪ್ರಕಾರ JBF ನಲ್ಲಿ ಕೆಲಸ ಅವರಿಗೆ ಸಿಕ್ಕಿತ್ತು. ಆದ್ರೆ ಇವತ್ತು ಅವರಿಗೆ ಯಾರಿಗೂ ಕೂಡ ಇಲ್ಲಿ ಕೆಲಸ ಮತ್ತೆ ಆಗ್ಲೇ ಇಲ್ಲ, ಟೆಂಪರರಿ ಇಲ್ಲ, ಪರ್ಮನೆಂಟು ಇಲ್ಲ. ಅವ್ರು ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ. ನಮ್ಮ ಒಂದು ಪ್ರದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಆದ್ರೆ ನಮ್ಮ ಲೋಕಲ್ನವರಿಗೆ ಕೆಲಸ ಕೊಡೋದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಇದರ ಬಗ್ಗೆ ಸಂಸದರು ಸ್ವಲ್ಪ ಹೆಚ್ಚಿನ ಗಮನ ಹರಿಸಿದ್ರೆ ಒಳ್ಳೆಯದು ಅನ್ನುವಂತ ಒಂದು ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಇದರ ಒಟ್ಟಿಗೆ
ಇವತ್ತು ಬೇರೆ ಬೇರೆ, ಇವತ್ತು ನಾವು ರೈಲ್ವೆ ಬ್ರಿಡ್ಜ್ಗಳನ್ನು ನೋಡ್ತಾ ಇದ್ದೇವೆ. ನಮ್ಮ ಮಹಾಕಾಳಿ ಪಡಪುವಿನಲ್ಲಿ ರೈಲ್ವೆ ಬ್ರಿಡ್ಜ್ ಮುಚ್ಚಿ ಎಷ್ಟು ಸಮಯ ಇತ್ತು. ಇದನ್ನು ಬೇಗ ಮುಗಿಸ್ಲಿಕ್ಕೆ ತಾವು ಏನು ಕ್ರಮ ಕೈಗೊಂಡಿದ್ದೀರಿ, ಯಾವ ಕೆಲಸಗಳು ಆಗ್ತಾ ಇದೆ ಅನ್ನುವಂಥದ್ದನ್ನು ಇದನ್ನು ನೀವು ಜನರಿಗೆ ತಿಳಿಸ್ಬೇಕಾದಂತ ಅಗತ್ಯ ಇದೆ. ನಿಮಗೆ ಯಾರಿಂದ ಅಭಿವೃದ್ಧಿ ವಿಚಾರದಲ್ಲಿ ನಿಮಗೆ ಯಾರಿಗಾದ್ರೂ ಏನಾದ್ರೂ ಸಹಕಾರ ಕಾಂಗ್ರೆಸ್ ಪಕ್ಷದಿಂದ ಬೇಕು ಅಂತಾದ್ರೆ ಯಾವತ್ತೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ನಿಮಗೆ ಎಲ್ಲ ಸಹಕಾರಗಳನ್ನು ಕಾಂಗ್ರೆಸ್ ಪಕ್ಷ ನೋಡುತ್ತೆ. ಅಭಿವೃದ್ಧಿಯ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ರಾಜಿ ಮಾಡ್ಕೊಳ್ಳೋದಿಲ್ಲ, ನಿಮ್ಮೊಟ್ಟಿಗೆ ಇರ್ತದೆ. ಆದ್ರೆ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನು, ಇದಕ್ಕೆ ನಿಮ್ಮ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಆಗಿದೆ ಕೇಂದ್ರ ಸರ್ಕಾರದಿಂದ, ಇದನ್ನು ತಿಳಿಸುವಂತ ಕೆಲಸ ಜವಾಬ್ದಾರಿ ನಿಮಗೆ ಕೂಡ ಇದೆ. ಅದರ ಒಟ್ಟಿಗೆ ಇವತ್ತು ನಾವು ಏರ್ಪೋರ್ಟ್ನ ವಿಚಾರ ನಾವು ಮಾತಾಡ್ತೇವೆ. ಮಂಗಳೂರು ಏರ್ಪೋರ್ಟ್ ಅಂತ ಹೇಳಿದ ತಕ್ಷಣ ಇವತ್ತು ರನ್ವೇ ಸ್ವಲ್ಪ ಇನ್ನೂ ಕೂಡ ಅಭಿವೃದ್ಧಿ ಹೊಂದಬೇಕು, ಹಾಗೆ ನಮ್ಮಲ್ಲಿ ಸ್ಪೆಷಲ್ ಏರ್ ಟ್ರಾಫಿಕ್ ಜಾಸ್ತಿ ಆಗ್ಬೇಕನ್ನುವಂಥದ್ದು ಇದೆಲ್ಲ ಇದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನಾವು ಹೇಳ್ತಾ ಇದ್ದೇವೆ, ಆದರೆ ಇಲ್ಲಿಗೆ ಬರುವಂಥದ್ದು ಕೇವಲ ಗಲ್ಫ್ ಕಂಟ್ರೀಸಿಂದ, ಅಂತಾರಾಷ್ಟ್ರೀಯ ಅಂದರೆ ಗಲ್ಫ್ ಕಂಟ್ರೀಸಿಂದ ಮಾತ್ರ ಏರ್ಪೋರ್ಟ್ಗಳು ಬರುವಂಥದ್ದು. ನೀವು ಅವತ್ತು ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡದಲ್ಲಿ ಒಂದು ಇದನ್ನು ಹಾಕಿದ್ರಿ ಪೋಸ್ಟ್ಗಳನ್ನು, ಸಿಂಗಾಪುರ್ ಏರ್ಲೈನ್ಸ್ 1 ವಾರದಲ್ಲಿ ಆರಂಭ ಆಯಿತು, ಇಲ್ಲಿ ಬಂತು, ಲ್ಯಾಂಡ್ ಆಯಿತು ಅನ್ನುವಂಥದ್ದು. ಎಲ್ಲಿ ಹೋಯ್ತು ಮತ್ತೆ? ಇದನ್ನು ಕೂಡ ನೀವು ಜನತೆ ಒಮ್ಮೆ ನಾವು ಏನಾದರೂ ಒಂದು ಮೆಸೇಜ್ ಅನ್ನು ಸಮಾಜಕ್ಕೆ ಕೊಟ್ಟಾಗ, ಅದು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಕೊಟ್ಟಾಗ ಅದು ಹಾಗೆ ನಡಿಬೇಕು. ಇಲ್ಲಾಂದ್ರೆ ಅದು ಯಾಕೆ ಆಗ್ಲಿಲ್ಲ ಅದನ್ನು ಹೇಳುವಂತ ಜವಾಬ್ದಾರಿ ಕೂಡ ತಮಗಿರುತ್ತೆ ಅನ್ನುವಂಥದ್ದು. ನಮ್ಮ ಕೇರಳದ ಒಬ್ಬರು ಸಂಸದರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡುವ ಒಂದು ಕ್ಲಿಪ್ ಅನ್ನು ನೋಡಿದ್ದೆ. ಖಂಡಿತವಾಗ್ಲೂ ಬಹಳಷ್ಟು ಸಾಮಾಜಿಕ ಕಳಕಳಿ ಹೊಂದಿದ್ದಂತ ಒಂದು ಮಾತನ್ನು ಅವರ ಹಾಡಿದ್ರು. ಯಾಕೆ ಅಂತ ಹೇಳಿದ್ರೆ, ಈ ಏರ್ ಫ್ಲೈಟ್ ಟಿಕೆಟ್ಸ್ಗೆ ಇದಕ್ಕೆ ಕ್ಯಾಪ್ ಅನ್ನೋದು ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಇದನ್ನು ಅವರು ಏರ್ಲೈನ್ಸ್ ಯಾರು ಆಪರೇಟರ್ಸ್ ಇದ್ದಾರೆ ಅವರೇ ಮಾಡುವಂಥದ್ದು. ಇದಕ್ಕೆ ನಮ್ಮ ಏವಿಯೇಷನ್ ಮಿನಿಸ್ಟ್ರಿಯಿಂದ ಒಂದು ರೆಗ್ಯುಲೇಟರಿ ಅಥಾರಿಟಿ ಬೇಕನ್ನುವಂಥದ್ದು. ಯಾಕೆ ಅಂತ ಕೇಳಿದ್ರೆ, ಇವತ್ತು ನಾವು ನೋಡ್ತೇವೆ ನಮ್ಮ ಊರಿನವ್ರಿಗೆ, ಕೇರಳದವರಾಗಲಿ ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಬೇರೆ ಬೇರೆ ಜಾಗದಲ್ಲಿ ಅಂತಾರಾಷ್ಟ್ರೀಯ ಇದರಲ್ಲಿ ಕೆಲಸಗಳನ್ನು ಮಾಡ್ತದೆ, ಉದ್ಯೋಗವನ್ನು ಆರಿಸಿಕೊಂಡು ಹೋಗಿದ್ದಾರೆ. ಅವರು ವರ್ಷದಲ್ಲಿ ಒಂದು ರಜೆಗೆ ಬರಬೇಕು ಅಂತ ಇದ್ದಾಗ ಸಾಮಾನ್ಯವಾಗಿದ್ದಂಥ ಫ್ಲೈಟ್ ಟಿಕೆಟ್ಸ್ ಅಲ್ಲಿ 10-12 ಸಾವಿರ ರೂಪಾಯಿ ಇದ್ರೆ, ಇವರಿಗೆ ರಜೆ ಸಿಗುವಂಥ ಸಮಯದಲ್ಲಿ ಒಂದೇ ಸಲ ಆ ಪ್ರೈಸ್ ಎಷ್ಟಾಗುತ್ತೆ ಅಂದ್ರೆ 80,000 90,000ಕ್ಕೆ ರೀಚ್ ಆಗುತ್ತೆ. ಇದಕ್ಕೆ ಇದು ಪ್ರೈಸ್ ಕ್ಯಾಪ್ ಅನ್ನು ಆಗ್ಬೇಕು ಅನ್ನುವಂಥದ್ದನ್ನು ಮಾತಾಡಿದ್ರು. ನಿಮಗೆ ಕೂಡ ನಮ್ಮ ಜಿಲ್ಲೆ ಕೂಡ ಬಹಳಷ್ಟು ಮಂದಿ ಇದ್ದಾರೆ. ಲೋಕಲ್ ಆಗಿ ನಾವು ಈಗ ತೆಗೆದುಕೊಳ್ಬೇಕು ಅಂತ ಇದ್ರು. ಇವತ್ತು ಬೆಂಗಳೂರಿಗೆ ಫ್ಲೈಟ್ಸ್ಗಳಿದೆ, ಆದ್ರೆ ಬೆಂಗಳೂರಿಗೆ ಕೆಲವೊಮ್ಮೆ ಚಾರ್ಜಸ್ ಎಷ್ಟಿದೆ ಅಂತ ಹೇಳಿದ್ರೆ 42,000 ರೂಪಾಯಿ ಆಗಿದ್ದು ಕೂಡ ಇದೆ ಬೆಂಗಳೂರಿಂದ ಮಂಗಳೂರಿಗೆ. ನಾನೇ ಚೆಕ್ ಮಾಡಿದ್ದೆ. ಇದ್ರ ಬಗ್ಗೆ ತಮ್ಮ ಪ್ರಯತ್ನಗಳು ಏನು ನಡೀತಾ ಇದೆ ಅನ್ನುವಂಥದ್ದು. ಮಂಗಳೂರಿಗೆ ಏರ್ ಟ್ರಾಫಿಕ್ ಇನ್ನೂ ಕೂಡ ಕೆಲವು ಫ್ಲೈಟ್ಸ್ಗಳನ್ನು ನಾವು ಈಗ ಮುಂಬೈಯಿಂದ ಬಹುಶಃ 1-2 ಫ್ಲೈಟ್ಸ್ಗಳು ಮಾತ್ರ ಇದೆ. ಬಹಳಷ್ಟು ಮುಂಬೈ ಮ್ಯಾಂಗ್ಳೂರ್ ಯಾವಾಗಲೂ ಫ್ಲೈಟ್ಗಳು ಫುಲ್ ಇರುತ್ತೆ. ಇದನ್ನು ನಾವು ಸ್ವಲ್ಪ ಜನಗಳಿಗೆ ಎಟುಕುವಂಥ ದರದಲ್ಲಿ ಕೊಡಬೇಕು ಅಂತಂದ್ರೆ ಏರ್ ಟ್ರಾಫಿಕ್ಗಳು ಜಾಸ್ತಿ ಆದರೆ ಖಂಡಿತವಾಗ್ಲೂ ಇದು ಸಾಧ್ಯ ಇದೆ ಅನ್ನುವಂಥದ್ದು. ಇದರ ಬಗ್ಗೆ ತಾವುಗಳು ಗಮನ ಹರಿಸಬೇಕು ಅನ್ನುವಂಥದ್ದು. ನಾನು ಟೀಕೆ ಮಾಡ್ತಾ ಇಲ್ಲ ಎಲ್ಲಿಯೂ ಕೂಡ. 1 ವರ್ಷ ಆಗಿದೆ, ಖಂಡಿತವಾಗಲೂ ತನಗೂ ಕೂಡ ಸಮಯಾವಕಾಶ ಬೇಕಿದೆ, ಅರಿವಿದೆ. ಅದೇ ಇದಕ್ಕೆ ಪ್ರಾಶಸ್ತ್ಯ ಕೊಡಬೇಕು, ಇಂಥ ಕೆಲಸಗಳನ್ನು ಮಾಡಿ ಅನ್ನೋದು. ಇವತ್ತು ಹೈವೇ ಕೆಲಸಗಳಲ್ಲೂ ಕೂಡ ಅಷ್ಟೇ, ನಾನು ಡೀಟೇಲ್ ಆಗಿ ಮುಂದಿನ ಇದರಲ್ಲಿ ಹೇಳ್ತೇನೆ. ಇವತ್ತು ಎಷ್ಟರ ಮಟ್ಟಿಗೆ ಯಾವ ಸ್ಪೀಡ್ನಲ್ಲಿ ನಡೀತಾ ಇದೆ, ಏನು ತೊಂದರೆಗಳಾಗ್ತಾ ಇದೆ. ಇವತ್ತು ನಾವು ಕೂಳೂರು ಬ್ರಿಡ್ಜ್ ನಾವು ನೋಡಿದ್ರೆ, ಕೂಳೂರು ಬ್ರಿಡ್ಜಿನ ಅವತ್ತೊಮ್ಮೆ ನಾವು ನೋಡಿದ್ದೇವೆ, ಬಿರುಕು ಕಂಡು ಅದು ಮುಚ್ಚುವಂತ ಇದು ಬಂತು, ಬಹಳಷ್ಟು ತೊಂದರೆ ಆಗುವಂತ ಇದಿತ್ತು. ಅದಕ್ಕೆ ಈ ಕೂಡಲೇ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು, ಆದ್ರೆ ಅದು ಇವತ್ತು ಅಲ್ಲೇ ನಿಂತಿರುವಂಥದ್ದು. ಇದರ ಬಗ್ಗೆ ಏನು ಕ್ರಮಗಳನ್ನು ತಾವು ತೆಗೆದುಕೊಂಡಿದ್ದೀರಿ, ಯಾವ ರೀತಿಗಳ ಕೆಲಸಗಳು ಆಗ್ತಾ ಇದೆ ಅನ್ನೋದನ್ನು ಕೂಡ ಜನಸಾಮಾನ್ಯರಿಗೆ ತಿಳಿಸುವಂತ ಕೆಲಸ ಮಾಡಬೇಕಾಗಿದೆ. ಇದು ಈ ಎಲ್ಲ ಕೆಲಸಗಳನ್ನು ನಾವು ನಿಮ್ಮಿಂದ ಉತ್ತರಗಳನ್ನು ನಿರೀಕ್ಷಿಸುತ್ತಿದ್ದೇವೆ. ಆದ್ರಿಂದ ಇವತ್ತು ನಾನು ಬಿಜೆಪಿ ನಾಯಕರಲ್ಲಿ ಇವತ್ತು ನಮ್ಮ ವೇದವ್ಯಾಸ ಕಾಮತ್ ಅವರು ಮೊನ್ನೊಂದು ಮಾತು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡೋದು ನಾನು ಕೇಳಿದೆ. ಗಂಡ ಬೇರುಂಡವನ್ನು
ಏನು ಪ್ರಕಾಶ್ ಅವ್ರ ಗಂಡ ಬೇರುಂಡವನ್ನು ಕಳಚಿ ಕಾಗೆ ಗುಬ್ಬಚ್ಚಿಯನ್ನು ಹಾಕೊಳ್ಳಿ ಅನ್ನುವಂಥದ್ದು. ನೀವೊಬ್ರು ಜನಪ್ರತಿನಿಧಿಗಳು ಸ್ವಾಮಿ, ಒಂದು ಸಂವಿಧಾನದ ಹುದ್ದೆಯಲ್ಲಿ ಇರುವಂತಹವರು. ನಿಮ್ಮ ಬಾಯಿಗಳಿಂದ ಇಂಥ ಮಾತುಗಳು ಬರಬಾರ್ದು. ಯಾಕೆಂತ ಹೇಳಿದ್ರೆ ಕರ್ನಾಟಕದ ಪೊಲೀಸ್ ಅಂತ ಹೇಳಿದ್ರೆ ವಿಶೇಷವಾದಂತಹ ಗೌರವ ಇದೆ. ಅದೆಷ್ಟೋ ಪ್ರಕರಣಗಳನ್ನು ಎಲ್ಲೂ ಭೇದಿಸಲಾಗದನ್ನು ಭೇದಿಸಿದವರು ಯಾರು ಅಂತ ಕೇಳಿದ್ರೆ ಕರ್ನಾಟಕ ಪೊಲೀಸ್. ನೀವೊಬ್ಬ ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂತಹವರು ಇಂಥ ಮಾತುಗಳು ನಿಮ್ಮನ್ನ ಬಾಯಿಯಿಂದ ಬರಬಾರ್ದು ಅನ್ನುವಂಥದ್ದು. ಸ್ವಲ್ಪ ಮಾತನಾಡಬೇಕಾದ್ರೆ ಎಚ್ಚರ ವಹಿಸ್ಕೊಳ್ಳಿ. ನೀವೊಬ್ಬ ಶಾಸಕರು ಮಾತನಾಡಬೇಕಾದ್ರೆ ನೀವೆಲ್ಲ, ನಾನು ಮೊದಲು ಹಿಂದಿಂದ ನಾನು ಹೇಳ್ತಾ ಬರ್ತಾ ಇದ್ದೆ, ನೀವೆಲ್ಲ ರೋಲ್ ಮಾಡೆಲ್ಗಳು. ನಿಮಗೆ ಫಾಲೋವರ್ಸ್ ಇರ್ತಾರೆ. ಇಂಥ ಲೂಸ್ ಟಾಕ್ಸ್ಗಳು ನಿಮ್ಮಲ್ಲಿ ಬೇಡ. ಕರ್ನಾಟಕದಲ್ಲಿ ಈ ರಾಜಕೀಯ ಇದರಿಂದ ನಾವು ಪೊಲೀಸ್ಗಳನ್ನು ಒಬ್ಬರು ಇದ್ದವರು ಇಲ್ಲದವರು ಅಧಿಕಾರದಲ್ಲಿದ್ದಂಥ ಇಲಾಖೆಗಳ ಬಗ್ಗೆ ದೂಷಿಸುವಂಥದ್ದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಅಥವಾ ಯಾವುದೇ ಒಂದು ಊರು ಅಭಿವೃದ್ಧಿ ಆಗಬೇಕು ಅಂತ ಇದ್ರೆ ಸರ್ಕಾರಗಳು ಯಾವುದು ಒಂದ್ಸಲ ಇರುತ್ತೆ. ಕಾಂಗ್ರೆಸ್ ಇವತ್ತು ಇದೆ, ಬಿಜೆಪಿ ಹಿಂದೆ ಇತ್ತು, ಮತ್ತೆ ಹೋಗಿದೆ, ಕಾಂಗ್ರೆಸ್ ಬಂದಿದೆ. ಯಾರು ಕೂಡ ಪರ್ಮನೆಂಟ್ ಅಲ್ಲ. ಒಳ್ಳೆ ಕೆಲಸಗಳು ಮಾಡಿದಾಗ ಜನಗಳು ವಿಶ್ವಾಸವನ್ನು ಇಟ್ಕೊಳ್ತಾರೆ, ನಿಮ್ಮನ್ನು ಆರಿಸಿ ಮತ್ತೆ ಕಳಿಸ್ತಾರೆ. ಇವತ್ತು ಇಲ್ಲಿ ಅಭಿವೃದ್ಧಿ ಆಗಬೇಕು ಅಂತಾದ್ರೆ ನೀವು ನಮ್ಮ ಜಿಲ್ಲಾ ಮಂತ್ರಿಗಳು ಬಂದಾಗ ಅಥವಾ ಸಚಿವರುಗಳು ಬಂದಾಗ ಅವರೊಟ್ಟಿಗೆ ಬಂದು ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ನೀವು ಅದು ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರದ ಸಚಿವರು ನಾವು ಯಾಕೆ ಹೋಗ್ಬೇಕು? ಇಂಥ ಮನಸ್ಥಿತಿ ನಿಮ್ಮಲ್ಲಿ ಬೇಡ. ಇಂಥ ಮನಸ್ಥಿತಿ ನಿಮ್ಮಲ್ಲಿ ಇದ್ರೆ ನಿಮ್ಮನ್ನು ಆರಿಸಿ ಕಳಿಸಿದ ಜನರಿಗೆ ನೀವು ವಂಚಿಸ್ತಿದ್ದೀರಿ ಅನ್ನೋದನ್ನು ಕೂಡ ನೀವು ತಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ಎಲ್ಲ ವಿಚಾರಗಳನ್ನು ನಾನು ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಜನಪ್ರತಿನಿಧಿಗಳು ಹಾಗೆ ಬಿಜೆಪಿ ನಾಯಕರು ಕೂಡ ಇಲ್ಲಿ ಬಂದು ಸುಮ್ಮನೆ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಇವತ್ತು ಬಹಳಷ್ಟು ಕಷ್ಟಪಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳು ರಾತ್ರಿ ಹಗಲು ಕೆಲಸ ಮಾಡ್ತಿದ್ದಾರೆ. ಅವರ ಮೇಲೆ ನಮಗೆ ಧೈರ್ಯ ಇದೆ. ಇವತ್ತು ಜನಸಾಮಾನ್ಯರ ಒಂದು ಅಭಿಪ್ರಾಯಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಇವತ್ತು ಅವರ ಮೇಲೆ ಒಂದು ನಂಬಿಕೆ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರಚೋದನಾತ್ಮಕವಾದಂತಹ ಹೇಳಿಕೆಗಳಾಗಿರ್ಬೋದು ಅಥವಾ ಕಮೆಂಟ್ಗಳು ಗಣನೀಯವಾಗಿ ಕಳೆದ ಒಂದು 10-15 ದಿವಸಗಳಿಂದ ಇಳಿಮುಖವಾಗಿರುವುದನ್ನು ಕೂಡ ನೀವು ಗಮನಿಸಬೇಕು. ಆದ್ರಿಂದ ಅವರ ಮನಸ್ಥೈರ್ಯವನ್ನು ಕಮ್ಮಿ ಮಾಡುವಂತ ಕೆಲಸವನ್ನು ಖಂಡಿತ ನೀವು ಮಾಡಬಾರ್ದು ಅಂತ ನಿಮಗೆ ನಾನು ಹೇಳ್ತಾ ಇದ್ದೇನೆ. ಎನಿ ಕ್ವಶನ್ಸ್? ನೋಡಿ, ಮೊನ್ನೆಯ ವಿಚಾರದಲ್ಲಿ ಕಮಿಟಿ ಬಂದಾಗ ಅವ್ರದ್ದೇ ಒಂದು ಲಿಮಿಟೇಷನ್ಸ್ ಇರುತ್ತೆ. ಕೆಲವು ವಿಚಾರಗಳನ್ನು ನಮ್ಮ ಕಮಿಟಿಯವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ನಾನು ಹೇಳಬಾರ್ದು. ಆದರೂ ನಾವು ಮೊನ್ನೆ ಬಂದಾಗ ಸರ್ವ ಧರ್ಮದವರನ್ನು ಕೂಡ ಭೇಟಿ ಆಗಿದ್ದೇವೆ ಅನ್ನೋದಕ್ಕೆ ಅವ್ರು ಮೊನ್ನೆ ಹೇಳಿದ್ದಾರೆ. ನಿಮ್ಮಲ್ಲಿ ನಾವು ನಮ್ಮ ರಾಮಕೃಷ್ಣ ಮಠ ಸ್ವಾಮೀಜಿಗಳನ್ನು ಭೇಟಿಯಾಗಿದ್ದೇವೆ. ಬಹುಶಃ ಸಾಮಾಜಿಕ ರಂಗದಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳು ಮಾಡ್ತಿರುವಂಥ ಒಂದು ಸಂಸ್ಥೆ ಕೂಡ ಹೌದು. ಅವರಲ್ಲಿ ಭೇಟಿಯಾಗಿ ಈ ಜಿಲ್ಲೆಯ ಶಾಂತಿ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಏನು ಮಾಡಬೇಕು ಇದರ ಬಗ್ಗೆ ಚರ್ಚೆಗಳು ಆಗಿದೆ. ಮಂಗಳೂರಿನ ಬಿಷಪ್ ಅವರಲ್ಲಿ ಕೂಡ ಆಗಿದೆ. ಇಸ್ಲಾಂನ ಮುಖಂಡರವರ ಧರ್ಮಗುರುಗಳಲ್ಲಿಯೂ ಕೂಡ ಅವರ ಒಂದು ನಿಯೋಗ ಕೂಡ ಭೇಟಿಯಾಗಿ ತಮ್ಮ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಒಂದು ವಿಸ್ತೃತವಾದಂತಹ ಒಂದು ರಿಪೋರ್ಟನ್ನು ಇಂಟ್ರೀಮ್ ರಿಪೋರ್ಟನ್ನು 1-2 ದಿವಸಗಳಲ್ಲಿ ಸರ್ಕಾರಕ್ಕೆ ಸಲ್ಲಿಸಲಿದ್ದೇವೆ ಕಾಂಗ್ರೆಸ್ ಪಕ್ಷಕ್ಕೆ. ಆರೋಪ ಮಧ್ಯರಾತ್ರಿ ಬಂದು ಕಾರ್ಯಕರ್ತರ ಮನೆಗೆ ಕಾನೂನು ಪ್ರಕಾರ ಕೂಡ ಸರಿಯಲ್ಲ ಅಂತ ಪ್ರಕ್ರಿಯೆಗೆ ಅವರು ವಿರೋಧ ವ್ಯಕ್ತಪಡ್ತಿದ್ದಾರೆ. ನೋಡಿ, ಖಂಡಿತವಾಗ್ಲೂ ನಾನು ಸರಿ ಅಂತ ಹೇಳ್ತಾ ಇಲ್ಲ. ಅದನ್ನು ಮಧ್ಯರಾತ್ರಿಗೆ ಯಾರ ಮನೆಗೆ ಹೋಗಿ ನೀವು ಫೋಟೋ ಆದ್ರೆ ಪೊಲೀಸ್ ಇಲಾಖೆಗೆ ನಾವು ಪೂರ್ಣ ಸ್ವಾತಂತ್ರ್ಯ. ಈಗ ಒಂದು ಯಾರಿಗಾದ್ರೂ ಒಂದು ನೋಟಿಸ್ ಮಾಡಬೇಕು ಅಂತ ತಕ್ಷಣ, ಈಗ ನಾನು ನವೀನ್ ಹತ್ರ ಹೇಳ್ತೇನೆ ನೋಟಿಸ್ ಮಾಡಿ ಅಂತ ಹೇಳಿದ ತಕ್ಷಣ ನೋಟಿಸ್ ಮಾಡುವಂಥದ್ದಲ್ಲ. ಅದಕ್ಕೆ ಪ್ರಕ್ರಿಯೆಗಳಿರುತ್ತೆ. ಮೊದಲಿಂದನೂ ಕೆಲವು ರೆಕಾರ್ಡ್ಸ್ಗಳನ್ನೆಲ್ಲ ನೋಡ್ತಾರೆ. ಆ ರೆಕಾರ್ಡ್ಸ್ಗಳ ಆಧಾರದ ಮೇಲೆ ಅವರಿಗೆ ಅದೊಂದು ಇಲಾಖೆಯ ಕ್ರಮಗಳು. ಅದು ಅವರು ಏನೋ ಮಾಡ್ತಾ ಅವರು ಹೋಗ್ತಾ ಇದ್ದಾರೆ. ಅದಕ್ಕೆ ಬೇಕು ಅಂತ ಆದರೆ ಅವ್ರಿಗೆ ಏನಾದರೂ ಆ ಥರ ಇದ್ದರೆ ಆ ಇಲಾಖೆ ನೇರವಾಗಿ ಬಂದು ಅವರಲ್ಲಿ ವಿಚಾರಿಸ್ಬೋದು. ಈಗ ಅವರು ಕೂಡ ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಇರುವಂಥವ್ರು. ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಈಗ ನೋಡಿ, ನಾವು ಕೂಡ ಅಷ್ಟೇ ಹಸ್ತಕ್ಷೇಪ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದು BJP ಅವರಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ನವ್ರಿಗೆ ಕೂಡ ಅನ್ವಯಿಸುತ್ತೆ.
ಒಂದು ಇಲಾಖೆ ಯಾರ ಮೇಲೆಯೂ ಇಮ್ಮಿಡಿಯೇಟ್ ಆಗಿ ಹಾಗೆ ಕ್ರಮ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ನೋಟಿಸ್ ಜಾರಿ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಅದರ ಪ್ರಕ್ರಿಯೆಗಳು ಇದೆ, ಹಿಂದೆ ಅವರ ರೆಕಾರ್ಡ್ಸ್ ಅದು ಇದೆಲ್ಲ ಇರುತ್ತೆ. ಅದು ಸರಿ ಅಂತ ಈಗ ಮೇಲ್ನೋಟ ಕೇಳಿದ್ರೆ ನನಗೆ ಕೂಡ ಅನಿಸುತ್ತೆ, ಅವ್ರು 80 ವರ್ಷದವರು 75 ವರ್ಷದವರು ಯಾಕೆ ಮಧ್ಯರಾತ್ರಿ ಓದ್ದು, ಅದನ್ನು ಏನು ವಿಚಾರಗಳಿದ್ದಾನೆ ಇದನ್ನು ಕೇಳಿ ತಿಳ್ಕೊಳ್ಬೋದಲ್ಲ ಇವರು. ಹೌದು, ಅದಕ್ಕೆ ಬಂದು ಅದನ್ನು ಇಲ್ಲಿ ನೇರವಾಗಿ ಬಂದು ಸಾರ್ವಜನಿಕರ ಮುಂದೆ ಇಡೋದಕ್ಕಿಂತ ಅವರಿಗೆ ಈ ಒಂದು ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇದ್ದರೆ ಅವರಲ್ಲಿ ಕೇಳ್ಬೋದಿತ್ತು. ಕೇಳಿ ವಿಚಾರ ಅವರಲ್ಲಿ ಸಮರ್ಪಕ ಉತ್ತರ ಇಲ್ಲ ಅಂತಾದ್ಮೇಲೆ ಇಲ್ಲಿ ಬರ್ಬೋದಿತ್ತು. ಪ್ರಹ್ಲಾದ್ ಜೋಶಿ ಅವರು ಎಸ್ಪಿ ಕಾಂಗ್ರೆಸ್ ಕಾರ್ಯಕರ್ತರಂತೆ ವರ್ತನೆ ಮಾಡ್ತಿದ್ದಾರೆ. SP ಅವರು ಬಹುಶಃ ಅವರಿಗೆ ಈ SP ನಾನು ಬಹಳ ಏನು ಹೆಮ್ಮೆಯಿಂದ ಹೇಳ್ತೇನೆ, ಮಂಗಳೂರದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಂಥ ಒಬ್ಬರು SP ಅವರು ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅನ್ನೋದಕ್ಕೆ ನನಗೆ ಬಹಳಷ್ಟು ಸಂತೋಷ ಇದೆ. ಪ್ರಹ್ಲಾದ ಜೋಶಿ ಅವರಿಗೆ ಬಹುಶಃ ಹಾಗಾದರೆ ಅವರಲ್ಲೂ ಕೂಡ ಬೇರೆ ಬೇರೆ ರೀತಿಯ ವ್ಯವಹಾರಗಳಿರ್ಬೋದು ಇದೇ ಕಾಣುತ್ತೆ. ಬಟ್ ಇದಕ್ಕಿಂತದಕ್ಕೆ ಇಲ್ಲಿ ಸಪೋರ್ಟ್ ಸಿಗ್ತಾ ಇಲ್ಲ ಕಾಣುತ್ತೆ. ಅದೇ ಅವ್ರು ಮಾತಾಡ್ತಾರೆ, ನಾನು ಹೇಳ್ತೇನೆ ಇದೇ ಡಿಫ್ರೆನ್ಸ್ ಇರೋದು. ಕಾಂಗ್ರೆಸ್ ಪಕ್ಷ ಮತ್ತು BJP ಪಕ್ಷಕ್ಕೆ ಡಿಫ್ರೆನ್ಸ್ ಅಂದರೆ ಏನಂದರೆ ಇವರು ಎಲ್ಲ ರೀತಿಯಲ್ಲೂ ಬೆದರಿಸುವಂಥದ್ದು, ಈ ಬೆದರಿಸುವಂಥ ತಂತ್ರ ಇದನ್ನು ಬಿಟ್ಟು ಬಿಡಿ. ಉಡುಪಿಯಲ್ಲಿ ಇವತ್ತು ಒಬ್ಬ ಜನಸಾಮಾನ್ಯರ SP ಆಗಿ ಅವರು ಬಹಳಷ್ಟು ಹೆಸರು ಪಡೆದುಕೊಂಡಂಥವ್ರು ನಮ್ಮ SP ಅವರು. ಬೇರೆ ಬೇರೆ ದಂಧೆಗಳಲ್ಲಿದ್ದ ಕೆಲವರು ಅವರನ್ನು ದೂಷಿಸಬಹುದು. ಅವರ ರೆಕಾರ್ಡ್ ನೋಡ್ಲಿ ಸರ್. ಒಂದು ನಿಮಿಷ, 90ರ ದಶಕದಲ್ಲಿ ಜಯಂತ್ ಶೆಟ್ಟಿ ಅವರು ರೌಡಿ ನಿಗ್ರಹ ದಳ ಮಾಡಿದ್ರು. ಆ ಸಂದರ್ಭದಲ್ಲಿ ಮಂಗಳೂರಲ್ಲಿ ಎಲ್ಲ ರೌಡಿಗಳ ಚಟುವಟಿಕೆಯನ್ನು ನಿಲ್ಲಿಸ್ಲಿಕ್ಕೆ ಮೂಲ ಕಾರಣಕರ್ತರವ್ರು. ಯಾಕೆಂತ ಹೇಳಿದ್ರೆ ಮತ್ತೆ ನಂಗೆ ಗೊತ್ತಿರುವಂತ ನಾ ಬಳ್ಳಾರಿ ಪರಿಸರದವರು ಎಲ್ಲಾ ರೌಡಿಗಳ ಮನೆಗೆ ರಾತ್ರಿ ಹೊತ್ತು ಇದ್ದನ ಚಟುವಟಿಕೆಯಲ್ಲಿ ಇದ್ದನ್ನು ನೋಡ್ಲಿಕ್ಕೆ ಪೊಲೀಸರನ್ನು ಕಳಿಸ್ತಿದ್ರು. ಆ ನಂತರ ಅಲ್ಲಿ ರೌಡಿಗಳ ಕಂಪ್ಲೀಟ್ ಎಲ್ಲ ನಿಂತೋಗಿತ್ತು ಇಡೀ ಮಂಗಳೂರಲ್ಲಿ. ಅದು ನಿಮಗೂ ಕೂಡ ಗೊತ್ತಿರ್ಬೋದು. ಅದರಿಂದ ಈಗ ಒಂದು 10-15 ದಿವಸದಲ್ಲಿ ಎಲ್ಲ ಮೊಬೈಲಲ್ಲಿ ಸಮೇತಿಲ್ಲ, ಎಲ್ಲಿ ಕೂಡ ಮಾತಾಡುವವರಿಲ್ಲ ಈಗ ಆ ಚಟುವಟಿಕೆ ಈ ಒಂದು ವಿಚಾರಗಳು. ಅದರ ಒಟ್ಟಿಗೆ ಮೊನ್ನೆ ಇನ್ನೊಂದು ವಿಚಾರ ಕೂಡ ನನಗೆ ನೆನಪಿಗೆ ಬಂತು. ಫಾಜಿಲ್ ಮರ್ಡರ್ ಆದಾಗ ಆ ಫಾಜಿಲ್ ಮರ್ಡರಲ್ಲಿ ಸುಭಾಷ್ ಶೆಟ್ಟಿ ಒಬ್ಬ ಆರೋಪಿಯಾಗಿದ್ದರು. ಆವಾಗ ಈ ಸಂಬಂಧಪಟ್ಟ ಅವರನ್ನು ಯಾರು ಇವತ್ತು ಕಾರ್ಯಕರ್ತ ಅಂತ ಹೇಳ್ತಾರೆ ಆ ಸಂಘ ಸಂಸ್ಥೆಗಳು ಏನು ಹೇಳಿದ್ದು ಅಂತ ಹೇಳಿದರೆ, ಆ ಕೊಲೆಗೂ ನಮಗೆ ಸಂಬಂಧ ಇಲ್ಲ, ಅದು ನಮ್ಮ ಇದು ಅವರಲ್ಲ ಅನ್ನುವಂಥ ಮಾತನ್ನು ಅವತ್ತು ಹೇಳಿದರು. ಹಾಗಾದರೆ ಈಗ ಹೇಗೆ ಅವರ ಕಾರ್ಯಕರ್ತ ಆದ? ಇದನ್ನು ಅವ್ರು ಹೇಳಬೇಕಾಗಿದೆ, ಉತ್ತರ ಕೊಡಬೇಕಾಗಿದೆ. ಇವತ್ತು ನಾನು ಏನು ಹೇಳ್ತೇನೆ ಅಂದರೆ, ನನಗೆ ಕೂಡ ಎಲ್ಲ ಧರ್ಮದವರು ಅದು ಯಾರೇ ಆಗಿರಲಿ ಈ ಒಂದು ಇಂಥ ಕೃತ್ಯಗಳಲ್ಲಿ ಇದಕ್ಕೆ ಬಲಿಪಶುಗಳಾಗುವವರು ಯಾರು ಅಂತ ಹೇಳಿದರೆ, ನಾನು ಜಾತಿ ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ, ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಮನೆ ಹುಡುಗರು. ಇವರನ್ನು ನಾಡಿದ್ದು ಈಗ ಇವತ್ತು ರಹಿಮಾನ್ ಮೊನ್ನೆ ಮರ್ಡರ್ ಆದಾಗ ಕೂಡ ಇವರು ಹೇಳಿದರು. ಏನಂತ ಹೇಳಿದರು? ಅದನ್ನು ಆ ಕೊಲೆಗೂ ನಮಗೆ ಸಂಬಂಧಗಳಿಲ್ಲ, ಅದನ್ನು ಯಾರು ಮಾಡಿದರೆ ಆ ವ್ಯಕ್ತಿಗಳಿಗೆ ನಮಗೆ ಯಾವುದೇ ರೀತಿಯ ಸಂಬಂಧ. ನಾಳೆ ಇವ್ರನ್ನ ಹಾರ ಹಾಕಿ ಕರ್ಕೊಂಡು ಬರ್ತಾರೆ. ಇವರು ಅವ್ರ ಮನೆ ಹಾಳಾಗಿ ಹೋಗಿ ಇತ್ತು. ಇವತ್ತು ಮತ್ತೊಂದು ಸೂಕ್ಷ್ಮವಾಗಿ ನಾನು ಹೇಳ್ತೇನೆ, ಈಗ ಬೇರೆ ಬೇರೆ ಕ್ವಶನ್ಗಳು ಜನಸಾಮಾನ್ಯರಿಗೆ ತಿಳಿಯುವಂಥ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಾದರೆ, ಈ ಒಂದು ಇಲ್ಲಿ ಯಾವುದೇ ಕೊಲೆಗಳು ಘಟನೆಗಳು ನಡೆದಾಗ, ಅದು ಬೇರೆ ಬೇರೆ ಧರ್ಮದವರ ಕೊಲೆಗಳು ಆದಾಗ ಇವರು ಎಲ್ಲ ಓಡಿ ಬರ್ತಾರೆ, ಅಲ್ಲಿಂದ ಇಲ್ಲಿಗೆ ಓಡಿ ಬರ್ತಾರೆ. ಸ್ವಾಮಿ, ನಿಮ್ಮ ಪಕ್ಷದವರೇ, ನಿಮ್ಮ ಒಬ್ಬ ಒಳ್ಳೆಯ ಪಕ್ಷದ ಒಬ್ಬ ಕಾರ್ಯಕರ್ತ ಹೃದಯಾಘಾತದಿಂದ ನಿಧನ ಅದೇ ಇಮ್ಮಿಡಿಯೇಟ್ ಆಗಿ ಸರಿ ಇರ್ತಾರೆ, ಈಗ ಮಾತಾಡ್ತಿರ್ತೇವೆ, ಕೆಳಗಡೆ ಬಂದು ಅವ್ನು ತೀರಿ ಹೋಗ್ತಾನೆ. ಅಂಥ ಸಮಯದಲ್ಲಿ ನೀವು ಯಾರಾದರೂ ಒಟ್ಟಾಗಿ ಓಡಿ ಬಂದಿದ್ದೀರಾ ಸ್ವಾಮಿ ಅವರ ಮನೆಗೆ? ಯಾರಾದರೂ ನೀವು ಬಂದಿದ್ದೀರಾ? ಅವನು ಯಾಕೆ ನಿಮ್ಮ ಕಾರ್ಯಕರ್ತ ಅಲ್ವಾ? ಅದು ಕೊಲೆ ಸಾವಲ್ವ? ಅದು ನೀವು ಕೊಲೆ ಆದಾಗಲೇ ಬರ್ಬೇಕು. ನಿಮಗೆ ನಿಜವಾಗಿ ನಿಮ್ಮ ಕಾರ್ಯಕರ್ತರ ಮೇಲೆ ಪ್ರೀತಿ ಇದ್ರೆ ನೀವು ಎಲ್ಲ ಕೊಲೆ ಅವ್ರು ಬರೋದಿಲ್ಲ. ಇದು ಸಾವೇ, ಅದು ಕೊಲೆ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಬೇರೆ ರೀತಿಯ ಸಾವುಗಳಾಗಿರ್ಬೋದು. ಈಗ ತಾವು ನೋಡ್ತಾ ಇದ್ದೀರಿ, 20-21 ವರ್ಷದವರಿಗೂ ಕೂಡ ಹೃದಯಾಘಾತವಾಗಿ ಹಠಾತ್ ನಿಧಾನ ಹೊಂದುವಂಥದ್ದು. ಎಷ್ಟು ಕಾರ್ಯಕರ್ತರು ಎಲ್ಲ ಪಕ್ಷದವರು ಇದ್ದಾರೆ.
ಎಷ್ಟು ನೀವು ನಿಮ್ಮ ನಾಯಕರು ಓಡಿ ಬಂದಿದ್ದೀರಿ ಸ್ವಾಮಿ? ನಿಮಗೆ ನೀವು ಹೆಣಗಳ ಮೇಲೆ ರಾಜಕೀಯ ಮಾಡುವಂಥದ್ದು. ಈಗ ಈ ರೆಹಮಾನ್ ಅವರ ಹತ್ಯೆಯ ಪ್ರಕರಣ ಇದೆಯಲ್ಲ, ರೆಹಮಾನ್ ಅವರದ್ದು ಆ ತನಿಖೆಯ ವಿಚಾರಗಳು, ಅಂದ್ರೆ ಈಗ ಪ್ರಾಥಮಿಕ ಮಾಹಿತಿಯನ್ನ ಈ ಪೊಲೀಸರು ಅಥವಾ ತನಿಖಾಧಿಕಾರಿಗಳು ಕೊಟ್ಟಿಲ್ಲ ಅಂತ, ಅಂದ್ರೆ ಯಾಕಾಗಾಯ್ತು, ಏನು ಪಾತ್ರ ಅವರದ್ದು, ಪ್ರಾಥಮಿಕ ಮಾಹಿತಿ ಕೊಟ್ಟಿಲ್ಲ. ಒಂದು, ನಾನೊಬ್ಬ ವಕೀಲನು ಕೂಡ ಹೌದು, ಅದರಿಂದ ನಾನು ಇದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಮಾತನಾಡುವಾಗಿಲ್ಲ. ಅದು ನಾವು ಅದರಲ್ಲಿ ಹೊರಗಡೆ ಬರದಾಗೆ ನೋಡ್ಕೊಳ್ಳುವಂಥದ್ದು, ಪೊಲೀಸ್ನವರ ಗೌಪ್ಯತೆ ಕಾಪಾಡಿಕೊಳ್ಳುವಂಥದ್ದು ಅವರ ಒಂದು ಇದರಲ್ಲೇ ಇದೆ, ಕೋಡ್ ಆಫ್ ಕಾಂಡಕ್ಟಲ್ಲಿ. ಖಂಡಿತವಾಗ್ಲೂ ಆ ಸಮಯದಲ್ಲಿ ಸೂಕ್ತ ಎಲ್ಲ ಯಾವುದೇ ವಿಚಾರಗಳನ್ನು ಮುಚ್ಚಿಡುವಂಥದ್ದಲ್ಲ. ಅವರೊಂದು ಕೇಸ್ ಡೈರಿ ಅನ್ನೋದಿದೆ, ಅದರಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ಅವರು ನೋಟ್ ಮಾಡಬೇಕಾಗುತ್ತೆ. ಅದನ್ನು ಅಗತ್ಯ ಬಿದ್ದರೆ ಕೋರ್ಟಿಗೆ ಸಂಶಯ ಬಂದರೆ ಕೋರ್ಟ್ ಅದನ್ನು ಕಾಲ್ಫರ್ ಮಾಡುತ್ತೆ. ಅದರ ಬಗ್ಗೆ ನ್ಯಾಯಾಲಯ ಕೂಡ ಆಕ್ಷನ್ ತೆಗೆದುಕೊಳ್ಳುವಂಥದ್ದು. ಅದರಿಂದ ಯಾರಿಗೂ ಕೂಡ, ಜನಸಾಮಾನ್ಯರಿಗೆ ನಾನು ಹೇಳ, ತಾಳ್ಮೆ ಇರಲಿ ನಮ್ಮಲ್ಲಿ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಆಫೀಸರ್ಸ್ಗಳು ಇದ್ದಾರೆ, ಒಳ್ಳೊಳ್ಳೆ ಆಫೀಸರ್ಸ್ಗಳನ್ನು ಇದಕ್ಕೆ ನೇಮಕ ಮಾಡಿದ್ದೇವೆ. ಅವರು ಯಾವುದೇ ರೀತಿಯ ಪಕ್ಷಪಾತ ಮಾಡದೆ ಒಳ್ಳೆಯ ರೀತಿಯ ತನಿಖೆಯನ್ನು ಮಾಡ್ತಾರೆ ಅನ್ನೋ ಬಗ್ಗೆ ನಂಬಿಕೆ ಇಡಿ. ನೀವು ಕಾಂಗ್ರೆಸ್ನವರು ಅದು ಕ್ರಿಮಿನಲ್ ಮಾಡಿ ಅಬ್ದುಲ್ ರೆಹಮಾನ್ ಮಾಡೋದು, ಮತ್ತೆ ಯಾವುದೇ ಇನ್ಸಿಡೆಂಟ್ ಆದ್ರೂ ಪೊಲೀಸು ಇದು ಇನ್ಸಿಡೆಂಟ್ ಆಗಿ ತುಂಬಾ ದಿನ ಆಯ್ತು, ಹೇಗಾಯ್ತು, ಮೋಟಿವ್ ಏನು ಅಂತ ಹೇಳ್ತಾರೆ. ಈ ಇನ್ಸಿಡೆಂಟ್ ಅಲ್ಲಿ ಕೇಳಿಲ್ಲ. ಖಂಡಿತವಾಗಿ ನಾನು ಅದನ್ನೇ ಹೇಳಿದ್ದೇನೆ, ಸೂಕ್ತ ಸಮಯದಲ್ಲಿ. ಈಗ ಹೇಳ್ತಾರೆ, ಈಗ ಈ ಇನ್ಸಿಡೆಂಟ್ಗೆ ಯಾಕೆ ಸೂಕ್ತ ಸಮಯ ಬೇಕು? ಎಲ್ಲ ಇನ್ಸಿಡೆಂಟ್ ಅಲ್ಲಿ ಒಂದೆರಡು ದಿನದಲ್ಲಿ ಹೇಳ್ತಾರೆ ಅವರು. ಯಾವುದರಲ್ಲೂ ಹೇಳಲಿಲ್ಲ ಸ್ವಾಮಿ, ಎಲ್ಲಿಯೂ ಕೂಡ. ಹೇಳಿ ಇಮಿಡಿಯೇಟ್ ಆಗಿ ಇನ್ಸಿಡೆಂಟ್ ಆಗಿ ಒಂದೆರಡು ದಿನ ಸುಹಾಸ್ ಮಾಡಿದಾಗ ಈ ಕಥೆಯನ್ನು ಬಿಡಿಸಿ ನೋಡಿ, ಈ ಅದರಿಂದ ಇದು ಮೊನ್ನೆ ಬಿಜೆಪಿ ಅವರು ಹೇಳಿದ್ರು, ಸುಹಾಸ್ ಇನ್ಸಿಡೆಂಟ್ ಕಮ್ಯುನಲ್ ಆಂಗಲ್ ಇಲ್ಲ, ಅದಕ್ಕೆ ಪರ್ಸನಲ್ ಏನೋ ಬೇರೆ ಕಾರಣದಿಂದ ಆಗಿದೆ ಅಂತ ಪೊಲೀಸರು ಹೇಳ್ಬೇಕಂತ ಅವರು ಒತ್ತಾಯ ಮಾಡಿದ್ದಾರೆ. ಹೌದು, ಮತ್ತೆ ಜನರಿಗೂ ಗೊತ್ತಾಗಬೇಕು ಇನ್ಸಿಡೆಂಟ್ ಆದ್ರೂ ಪೊಲೀಸರು ಏನೋ ಬೇರೆ ಏನೋ ಇದೆ ಅಂತಾನೆ ಅರ್ಥ. ಖಂಡಿತವಾಗ್ಲೂ ಏನು ಇದ್ರೂ ಕೂಡ ನಾನೀಗ ನಿಮ್ಮ ಹತ್ರ ಅಲ್ಲಿ ಏನು ಬೇರೆ ಇಲ್ಲ ಅಂತಾನು ನಾನು ಹೇಳೋದಿಲ್ಲ. ಯಾಕಂದ್ರೆ ನಾವು ಹಸ್ತಕ್ಷೇಪ ಮಾಡ್ಲಿಕ್ಕೆ ಹೋಗುದಿಲ್ಲ. ಪೊಲೀಸ್ ಪ್ರೊಜೆಕ್ಟ್ ಮಾಡಿದ್ರಿ, ಕಮ್ಯುನಲ್ ಅಂತ ಪ್ರೊಜೆಕ್ಟ್ ಮಾಡಿದ್ರಿ ನೀವು ಕಾಂಗ್ರೆಸ್ ಅವರು. ನೋಡಿ, ಕಾಂಗ್ರೆಸ್ನವರು ಪ್ರೊಜೆಕ್ಟ್ ಮಾಡುವಂಥದ್ದಲ್ಲ. ಈಗ ಅವನ ರೆಕಾರ್ಡ್ಸ್ ನೋಡಿದ್ರೆ ಪೊಲೀಸ್ನವರಿಗೆ ಈಗ ಫಸ್ಟ್ ಒಂದು ಯಾರೋ ಒಬ್ಬ ಹತ್ಯೆ ಆಗುತ್ತೆ, ಅವನ ರೆಕಾರ್ಡ್ಸ್ ನೋಡ್ತಾರೆ, ಪೊಲೀಸ್ ರೆಕಾರ್ಡ್ಸ್ ನೋಡ್ತಾರೆ. ಪೊಲೀಸ್ ರೆಕಾರ್ಡ್ಸ್ ನೋಡಿದಾಗ ಅವನ ಮೇಲೆ ಯಾವುದೇ ರೀತಿಯ ಒಂದು ಕ್ರೈಮ್ ರೆಕಾರ್ಡ್ಗಳು ಇರುವುದಿಲ್ಲ, ಯಾವುದೊಂದು NC ಕೂಡ ಆಗಿರುವುದಿಲ್ಲ ಯಾವತ್ತೂ ಕೂಡ. ಅದರ ನಂತರ ಇವರನ್ನು ಕೊಲೆ ಮಾಡಿದವರು ಯಾರೋ, ಇವತ್ತು ಅವನನ್ನು ಕೊಲೆ ಮಾಡಿದವನು ಏನಾದರೂ ಅವನ ಹತ್ರ ಮನಸ್ತಾಪ ಇತ್ತಾ, ಒಂದು 10 ದಿವಸಗಳಿಂದ ಮಾತಾಡ್ತಾ ಇರಲಿಲ್ವಾ, ಅಥವಾ 4 ದಿವಸಗಳಿಂದ ಮಾತಾಡ್ತಾ ಇರಲಿಲ್ವಾ ಅಂತ ಕೇಳಿದರೆ ಅದು ಇಲ್ಲ. ಮೊದಲಿನ ದಿವಸನೂ ಕೂಡ ಮಾತಾಡಿದ್ದಾನೆ. ಇಲ್ಲ, ಅದನ್ನೆಲ್ಲ ಹೇಳ್ಕೊಂಡು ನೀವು ಒಂದು ಕನ್ಕ್ಲೂಷನ್ ಬರ್ಬೋದಾ? ಇದು ಇನ್ಸಿಡೆಂಟ್ ನಾವು ಬರುವುದಲ್ಲ, ನಾವು ಕನ್ಕ್ಲೂಷನ್ ಕೊಡ್ಲಿಕ್ಕೆ ನಾವು ಯಾರು ಅಲ್ಲ. ನೀವು ಯಾಕೆ ಅದನ್ನು ಪ್ರೊಜೆಕ್ಟ್ ಮಾಡಿದ್ರೆ ಅದು ಕಮ್ಯುನಲ್ ಮಾಡಾರ ಅಂತ, ಅದರಿಂದನೂ ಈ ಸಿಚುವೇಶನ್ ಹಾಳಾಯ್ತಲ್ವಾ? ನೋಡಿ, ನಾವು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಯಾವುದನ್ನು ಕೂಡ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಈಗ ಇಲ್ಲಿ ಏನು ಹತ್ಯೆ ಆಗಿದೆ ಅದನ್ನು ನಾವು ಖಂಡಿಸ್ತೇವೆ ಅಂತ ಹೇಳಿದ್ದು. ನಾವು ಅದನ್ನು ಕೋಮು ಇದರಲ್ಲಿ ಮಾಡಿದ್ದಾರೆ ಅಂತ ನಾವು ಹೇಳ್ತೇವೆ. ಯಾರ್ದೋ ಒಬ್ಬ ಅಮಾಯಕನ ಹತ್ಯೆ ಆಗಿದೆ, ಇದನ್ನು ಖಂಡಿಸ್ತೇವೆ ಅಂತ ನಾವು ಹೇಳ್ತಿದ್ದದ್ದು.